ಕೊರೋನಾ ಮೂರನೇ ಅಲೆಯ ಆತಂಕ ಸದ್ಯಕ್ಕೆ ದೇಶದಲ್ಲಿಯೇ ಇಲ್ಲ ಎಂದು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಬಳಿ ಭಾನುವಾರ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ಅವರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೊರೋನಾ ಮೂರನೇ ಅಲೆಯ ಆತಂಕ ಸದ್ಯಕ್ಕೆ ಭಾರತ ದೇಶದ ಮಟ್ಟಿಗೂ ಇಲ್ಲ. ಎಲ್ಲರೂ ಎಚ್ಚರಿಕೆಯಿಂದಿರಬೇಕಿದೆ. ಭಾರತ ದೇಶದ ಜನಸಂಖ್ಯೆಗೆ ಹೋಲಿಸಿಕೊಂಡಾಗ ಮೂರನೇ ಅಲೆಯ ತೀವ್ರತೆ ಇಲ್ಲವೇ ಇಲ್ಲ. ಹೊರ ದೇಶಗಳಲ್ಲಿ ಈಗಾಗಲೇ ಕೊರೋನಾ ಮೂರನೇ ಅಲೆ ಅತ್ಯಂತ ಗಂಭೀರ ಪರಿಸ್ಥಿತಿಯನ್ನು ತಲುಪಿ ಬಹಳ ದಿನಗಳಾಗಿವೆ. ಆದ್ದರಿಂದ ನಮ್ಮ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಆತಂಕವಿಲ್ಲ ಎಂದು ತಿಳಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಿಸಿದಂತೆ ಉತ್ತರಿಸಿದ ಸಚಿವರು, ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಪ್ರಾಥಮಿಕ ಹಂತದಲ್ಲಿ NEP ಅನುಷ್ಠಾನಗೊಳಿಸಲಾಗುತ್ತದೆ ಎಂದು ತಿಳಿಸಿದರು. ಖಂಡಿತ ಆತಂಕಕ್ಕಾಗುವಂಥ ಸ್ಥಿತಿ ಇಲ್ಲ. ಎಚ್ಚರಿಕೆ ಆಗಿರಬೇಕು ಅನ್ನೋದಷ್ಟೇ ಬಿಟ್ಟರೆ ಕೊರೋನಾದ ಮೂರನೇ ಅಲೆ ದೇಶದಲ್ಲಿ ಎಲ್ಲೂ ಆತಂಕದ ಸ್ಥಿತಿ ಇಲ್ಲ. ನಮ್ಮ ದೇಶದ ಪಾಪ್ಯುಲೇಷನ್ಗೆ, ನಮ್ಮ ದೇಶದ ಪರಿಸ್ಥಿತಿಯನ್ನು ನೋಡಿದ್ರೆ ಹೊರದೇಶದಲ್ಲಾಗಲೇ ಅದು ಗಂಭೀರ ಸ್ಥಿತಿ ಹೋಗಿ ಎಷ್ಟೋ ತಿಂಗಳಾಯಿತು. ಆದರೆ ನಮ್ಮ ದೇಶದಲ್ಲಿ ಆ ಥರದ್ದೇನೂ ಆಗಿಲ್ಲ. ಆದರೆ ಯಾವತ್ತೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಏನೇನು ಎಚ್ಚರಿಕೆ ವಹಿಸಬೇಕು ಆ ಎಚ್ಚರಿಕೆಯನ್ನು ವಹಿಸ್ತಾರೆ. NEP ಅನುಷ್ಠಾನದ ಬಗ್ಗೆ ಶಾಲೆಗಳಲ್ಲಿ ಯಾವ ರೀತಿ 2000 ಮುಂದಿನ ವರ್ಷದ ಅಕಾಡೆಮಿಕ್ ಇಯರಲ್ಲಿ ಪ್ರಾಥಮಿಕ ಹಂತದ NEP